ಸಾಮಾಜಿಕ ನ್ಯಾಯನು ಕೊರ್ಪುನ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾಶ ಮಲ್ಪೆರೆ ಬಿಜೆಪಿ ಸರ್ಕಾರ ಪಿತಾಡ್ನದು ಒಂಜ ಆಡಳಿತ ಅಧಿಕಾರಿಯನ್ನು ನೇಮಕ ಮಲ್ಪಲೆ ಇಜ್ಜಿಂದ ಅವ್ಯ ಸದಸ್ಯರನ್ನು ದುಂಬರಿಸಾಲೆ ಒಂಜಿ ವೇಳೆ ನಾಮಕರಣ ಮಲ್ಪೆರೆ ಪೋಂಡ ಅವಿತ ವಿರುದ್ಧ ನಿರಂತರವಾದ ಚಳವಳಿ ಮಲ್ಪ ಪಂಚಾಯತ್ ಬಗೆಟ್ ಒಂಚೂರುಲ ಗೌರವ ಇಜ್ಜಾಂದಿನ ಸರ್ಕಾರ ಇಂದು ಪಂಡದ ಮಾಜಿ ಸಚಿವರು ಶ್ರೀ ಬಿ ರಮನಾಥ್ ರೈ ದೂರಿಯರು. ಅತ್ಯಂತ ಹೆಚ್ಚು ಹಣ ಬಂದಿದ್ರೆ ಅದು ಪಂಚಾಯತ್ ರಾಜ್ ತಿದ್ದುಪಡಿಯಾದ ನಂತರ ಅಂತ ಹೇಳುವುದನ್ನ ನಾನು ಬಹಳ ಗಂಭೀರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಮೀಸಲಾತಿ. ನಾನು ವಿದ್ಯಾರ್ಥಿಯಾಗಿದ್ದಾಗ, ಹುಡುಗ ಇದ್ದಾಗ ಒಂದು ಪಂಚಾಯತ್ ಅಧ್ಯಕ್ಷ ಒಬ್ಬ ಊರಿನ ಪ್ರಭಾವಿ ವ್ಯಕ್ತಿ ಅಥವಾ ಬಲಿಷ್ಠ ಸಮಾಜಕ್ಕೆ ಸೇರಿದವನಾಗಿದ್ದನ್ನು ನಾನು ನೋಡಿ. ಒಂದು ಪರಿಷ್ಠ ಜಾತಿ ಹೆಣ್ಣು ಮಗಳು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನನ್ನ ಚರಿತ್ರೆಯಲ್ಲಿ ನನಗೆ ಗೊತ್ತಿಲ್ಲ. ಪಂಚಾಯತ್ ರಾಜ್ ತಿದ್ದುಪಡಿ ಬರುವುದಕ್ಕಿಂತ ಮೊದಲು ಹಿಂದುಳಿದ ವರ್ಗದವರು ಒಬ್ಬರು ಪಂಚಾಯತ್ ಅಧ್ಯಕ್ಷರಾಗಿದ್ದು ನನಗೆ ಗೊತ್ತಿಲ್ಲ. ಒಂದೋ ಎರಡ ಕಡೆ ಇಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಬಿಲ್ಲವ ಸಮಾಜ ಇರ್ಬೋದು, ಇನ್ನೊಂದು ಸಮಾಜ ಇರ್ಬೋದು, ಆಗಿರ್ಬೋದು. ಆದರೆ ಸರ್ವಸಾಮಾನ್ಯವಾಗಿ ಸಂಪಾದನೆಯ ಗಡಿಯಿಂದ ಈ ಕರಾವಳಿಯ ಸಮುದ್ರ ತೀರದವರೆಗೆ ಬಲಿಷ್ಠ ವರ್ಗದವರು ಮಾತ್ರ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಹೊರತು ದುರ್ಬಲ ವರ್ಗದವರಾಗಿರ್ತಕ್ಕಂಥ ಚರಿತ್ರೆಯೇ ಇಲ್ಲ. ಆದರೆ ತಿದ್ದುಪಡಿ ಆದ ನಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಕ್ಕಂಥ ಅವಕಾಶ ಈ ಪಂಚಾಯತ್ ಪರಿಷ್ಠ ಜಾತಿ ಹೆಣ್ಣು ಮಗಳುಗಳಾಗ್ತದೆ. ಇವತ್ತು ಇರುವುದಂತ ಮಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಪರಿಷ್ಠ ಜಾತಿಯ ಹೆಣ್ಮಗಳು. ಇಂತಹ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡತಕ್ಕಂಥ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಕ್ಕೆ ರೂಪ ಕೊಟ್ಟವರು ರಾಜೀವ್ ಗಾಂಧಿ ಅವರು. ಈ ತಿದ್ದುಪಡಿಯನ್ನ ವಿರೋಧ ಮಾಡಿದವರು ಬಿಜೆಪಿ. ಆದ್ದರಿಂದಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೇಲೆ ಅವರಿಗೆ ಖಂಡಿತ ನಂಬಿಕೆ ಇಲ್ಲ. ಅದಕ್ಕಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಕೊರಳು ಕೊಯ್ಯತಕ್ಕಂಥ ಪ್ರಯತ್ನವನ್ನೇ ಇವರು ಮಾಡ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ, ಮೊನ್ನೆ ಹೌಸಿಂಗ್ ಮಿನಿಸ್ಟರ್ ಒಂದೇ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಇದಕ್ಕೆ ಪೂರಕವಾಗಿ ನಾನು ಮಾತಾಡ್ತೇನೆ. ಮನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗುವುದು. ಆಯ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆಯ್ಕೆಯಲ್ಲಿ ಅಂತ ಹೇಳಿದ್ರೆ ಗ್ರಾಮ ಸಭೆಯಲ್ಲಿ, ಪಂಚಾಯತ್ ಅಲ್ಲ, ಗ್ರಾಮ ಸಭೆಯಲ್ಲಿ. ಗ್ರಾಮ ಸಭೆ ಗೊತ್ತಿರ್ತದೆ ಯಾರು. ಆ ಗ್ರಾಮ ಸಭೆ ಆಯ್ಕೆ ಮಾಡೋದ್ರಲ್ಲಿ ಪಂಚಾಯತ್ ಜಾಗೃತ ಸಮಿತಿ ಮತ್ತೆ MLA ನೇತೃತ್ವದಲ್ಲಿ ಅದು ನೋಡ್ಕೊಂಡು ಮಾಡೋದು. ಇವತ್ತು ಮಂತ್ರಿ ಹೇಳ್ತಾರೆ ಭ್ರಷ್ಟಾಚಾರ ಆಗ್ತಾ ಇದೆ. GPS ಬಂದ ಮೇಲೆ ಪಂಚಾಯತ್ ಅಲ್ಲಿ ಮನೆ ಕೊಡುವಲ್ಲಿ ಭ್ರಷ್ಟಾಚಾರ ಆಗುದಿಲ್ಲ. ಇವತ್ತು ನಾನು ಹೇಳ್ತೀನಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅದು ಬಿಜೆಪಿ ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಅಥವಾ ಕಾಂಗ್ರೆಸ್ ಪಂಚಾಯತ್ ಅಥವಾ ಯಾರೇ ಇರ್ಬೋದು, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಅದಕ್ಕಾಗಿ ಮನೆ ಕೊಡ್ತಕ್ಕಂಥದ್ದನ್ನ ಶಾಸಕರ DC ಮತ್ತು CO ಅವರ 3 ಜನರ ಕಮಿಟಿಯಲ್ಲಿ ನಿರ್ಣಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಿಲ್ಲ, ಮಾಡ್ತಕ್ಕಂಥ ಹಂತದಲ್ಲಿದ್ದಾರೆ. ಇದು ಕೂಡ ಒಂದು ಪಂಚಾಯತ್ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಕ್ಕ ಪ್ರಕ್ರಿಯೆ. ಶಾಸಕರಿಗೆ ನಮ್ಗೆ ಅಧಿಕಾರ ಬೇಕು ಅಂತೇಳಿ ಒಂದು ಇವತ್ತಲ್ಲ, ಬಹಳ ವರ್ಷಗಳಿಂದ ಇತ್ತು ಈ ಬೇಡಿಕೆ, ನಾವಿದ್ದಾಗ್ಲಿತ್ತು. ಆದ್ರೆ ನಮ್ಮ ಸರ್ಕಾರ ಒಪ್ಪಲಿಲ್ಲ. ಕೆಲವು ಶಾಸಕರು ಈ ತರ ಮಾಡಬೇಕು ಅಂತ ಬೇಡಿಕೆ ಇಟ್ಟದ್ದು, ಸಿಗ್ನೇಚರ್ ಕಲೆಕ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದೆ. ನನಗೆ ಇವತ್ತು ನೆನಪಿದೆ, ಗೋರ್ಪಡೆಯವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಅವ್ರು ಹೇಳಿದ್ರು ಇದು ಸಾಧ್ಯ ಇಲ್ಲ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ದುರ್ಬಲ ಮಾಡತಕ್ಕಂಥ ವ್ಯವಸ್ಥೆಗೆ ನಾನು ಇರುವವರೆಗೆ ಸಾಧ್ಯ. ಆನಂತರ ಅದು ಹಾಗೆ ಈಗ ಮತ್ತೆ ಅದನ್ನ ದುರ್ಬಲಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ, ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬುಡಮೇಲು ಮಾಡತಕ್ಕಂಥ ಒಂದು ಕೆಲಸವನ್ನ, ಬಹುಶಃ ಅವರಿಗೆ ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋದನ್ನ ಇವತ್ತು ನಾವು ಖಂಡಿತವಾಗಿ ಹೇಳಬೇಕಾಗಿದೆ. ಆದ್ದರಿಂದಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಜಿಲ್ಲಾ ಕಾಂಗ್ರೆಸ್ ಮೂಲಕ, ನೀವು ಆಡಳಿತಾಧಿಕಾರಿಯನ್ನು ನೇಮಿಸಿ, ನಿಮ್ಮದೇ ಅಧಿಕಾರಿಗಳಿರ್ತದೆ, ಆಡಳಿತಾಧಿಕಾರಿ ಯಾರೇ ಆಗ್ಬೋದು, ಅಥವಾ ಇದ್ದಿರ್ತಕ್ಕ ಪಂಚಾಯತ್, ಬಿಜೆಪಿ ಪಂಚಾಯತ್ ಇರ್ಬೋದು, ಕಾಂಗ್ರೆಸ್ ಪಂಚಾಯತ್ ಇರ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಗಿ ಆಯ್ಕೆ ಆದಂತ ಪಂಚಾಯತ್ ಇರ್ಬೋದು, ಅದನ್ನು ಮುಂದುವರಿಸಿ. ನಾಮಕರಣ ಮಾಡತಕ್ಕಂಥದ್ದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇನೆ ಮಾರಕ ಅಂತ ಹೇಳುವಂಥದ್ದು.
ಇವತ್ತು ಪಂಚಾಯತಿಗೆ ನಾಮಕರಣ, ಮುಂದಕ್ಕೆ MLA MP ನಾಮಕರಣ ಆಗುತ್ತೆ ಅಂತ ನನಗೆ ಬಹುಶಃ ಈ ದೇಶದಲ್ಲಿ ಹೇಗೂ ಆಗೋಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂತ ಒಂದು ಭಯ ನಮ್ಮಲ್ಲಿ ಇದೆ. ನಾನು ಸೀಮಿತವಾಗಿ ಈ ಪಂಚಾಯತ್ ವ್ಯವಸ್ಥೆಯನ್ನ ಬುಡಮೇಲು ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಈಗ ಸುಗ್ರೀವಾಜ್ಞೆ ತಂದಿದೆ. ಸುಗ್ರೀವಾಜ್ಞೆಯ ಮೂಲಕ ಇವತ್ತು ಅದಕ್ಕೆ ಆದೇಶ ಆಗಿದೆ, ಇವತ್ತು ತರುವಂತದಲ್ಲ, ಆದೇಶ ಆಗಿದೆ ಸುಗ್ರೀವಾಜ್ಞೆಯಲ್ಲಿ. ಬಹುಶಃ ಈ ಕೊರೋನಾ ಸಮಸ್ಯೆ ಅವರಿಗೆ ಅಷ್ಟು ಅದಕ್ಕೆ ತಲೆ ಬಿಸಿ ಇಲ್ಲ. ಅವರಿಗೆ ರಾಜಕೀಯ ಮಾಡಿ ಅಧಿಕಾರ ಪಡೆಯುವಂಥದ್ದು ಹೇಗೆ ಅಂತ ಹೇಳುವಂಥದ್ದು. ನಾವು ಏನಾದ್ರೂ ಮಾತಾಡಿದ್ರೆ ಇವರು ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ. ಸರ್ಕಾರ ತಪ್ಪುಗಳನ್ನ ಹೇಳ್ತಕ್ಕಂಥ ನಮ್ಮ ಕರ್ತವ್ಯ, ಸರ್ಕಾರ ತಪ್ಪುಗಳು ಹೇಳ್ತಕ್ಕಂಥ ಪತ್ರಿಕೆಯವರ ಕರ್ತವ್ಯ, ನಮ್ಮದು ಕರ್ತವ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ ಮತ್ತು ಪತ್ರಕರ್ತರು ಕೂಡ ಒಂದು ಪ್ರಮುಖ ಪಾತ್ರಧಾರಿಗಳು. ತಪ್ಪುಗಳಾದಾಗ ವಿರೋಧ ಪಕ್ಷ ತಪ್ಪುಗಳನ್ನ ಎತ್ತಿ ಹಿಡಿಬೇಕು. ರಾಜಕಾರಣಿಗಳು ಮಾಡದಿದ್ದರೆ ವಿರೋಧ ಪಕ್ಷ ಮಾಡದಿದ್ದರೆ ಪತ್ರಿಕೆ ಮಾಡಬೇಕು. ಆವಾಗ ಪ್ರಜಾಪ್ರಭುತ್ವ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ಇವತ್ತು ನಮ್ಮೆಲ್ಲರ ಅಭಿಪ್ರಾಯ. ಇದು ನಾನು ಹೇಳ್ತಕ್ಕಂಥದ್ದು. ಆದ್ದರಿಂದಾಗಿ ಇವತ್ತು ಆಡಳಿತ ಪಕ್ಷದ ತಪ್ಪುಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಸೋತಿರ್ತಕ್ಕಂಥವರು ಅವರು ತಪ್ಪು ಮಾಡಿದ್ದಾರೆ ಅಂತ ಸೋತಿದ್ದಾರೆ, ಅವರ ಮೇಲೆ ತಲೆಗೆಡಿಸಿಕೊಳ್ಳುವಂತದ್ದು ಮುಖ್ಯ ಅಲ್ಲ. ಇವತ್ತು ಕೆಲವು ಜನರಿಗೆ ಜವಾಹರ್ಲಾಲ್ ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿದ್ವಿ, ದೇಶಕ್ಕೆ ತ್ಯಾಗ ಮಾಡಿದಂತವ್ರನ್ನು ಮಾತಾಡ್ತಾರೆ. ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಇಂದಿರಾ ಗಾಂಧಿ ಪ್ರಾಣ ಕೊಟ್ಟವರು. ಒಂದು ವೇಳೆ ಖಾಲಿಸ್ತಾನ ಪ್ರತ್ಯೇಕ ದೇಶ ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಂತ ಇಂದಿರಾ ಗಾಂಧಿ ಅವರು, ಅವರಿಗೆ ಹತ್ಯೆ ಆದಾಗ ಕೆಲವರು ಹೇಳ್ತಾರೆ, ಹೌದು ರಾಜೀವ್ ಗಾಂಧಿ ಅವರು ಇವನು ಗೋಡ್ಸೆ ಒಂದು ಗಾಂಧಿಯನ್ನು ಕಂದಿದ್ದಾರೆ, ರಾಜೀವ್ ಗಾಂಧಿ ಅವರು ಎಷ್ಟೋ ಸಿಖ್ಖರನ್ನು ಹತ್ಯೆ ಮಾಡಿ, ಅವರು ಒಂದು ದಿವಸ ಆಗಿಲ್ಲ ಅಧಿಕಾರಕ್ಕೆ ಬಂದು. ಇಂದಿರಾ ಗಾಂಧಿ ಸತ್ತು, ಅವರು ರಾಜಕೀಯದಲ್ಲಿ ಇರಲಿಲ್ಲ, ಪೈಲಟ್ ಆಗಿದ್ರು, ಬಂದು ಒಂದು ದಿವಸ ಆಗಿಲ್ಲ. ಹೌದು, ಇಮೋಷನಲ್ ಜನ, ಅದಕ್ಕೆ ಪಕ್ಷ ಅಂತ ಇಲ್ಲ, ಪಕ್ಷಾತೀತವಾಗಿ ಆಗಿರ್ತಕ್ಕಂಥ ಗಲಾಟೆ ದಿಲ್ಲಿಯಲ್ಲಿ ಆಗಿದೆ. ಅದನ್ನ ಕೂಡ ಇವತ್ತು ಮಾಡ್ತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ರಾಜೀವ್ ಗಾಂಧಿಯವರು ಬಹುಶಃ ಈ ಪಂಚಾಯತ್ ತಿದ್ದುಪಡಿಯನ್ನು ಒಂದು ಕ್ರಾಂತಿಕಾರಿ ತಿದ್ದುಪಡಿ ಅಂತ ತರಲಿಕ್ಕೆ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ, ಇದನ್ನ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ದುರ್ಬಲ ಮಾಡಲಿಕ್ಕೆ ಪ್ರಯತ್ನ. ಹೌದು, ಸಾಕಷ್ಟು ನಾನು ಹೇಳಿದೆ, ಅನೇಕ ಕಾರ್ಯಕ್ರಮಗಳು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಕೋಟ್ಯಾಂತರ ರೂಪಾಯಿ ನೇರವಾಗಿ ಜಿಲ್ಲಾ ಪಂಚಾಯತ್ ಕೊಡುವಂಥದ್ದು. ಪ್ರತಿ ಜಿಲ್ಲಾಧಿಕಾರಿ, ಸ್ಪೆಷಲ್ DC, ಒಬ್ಬ DC ಕೆಳಗಡೆ ರೆವಿನ್ಯೂ ಸ್ಪೆಷಲ್ DC ಮತ್ತು ಅಭಿವೃದ್ಧಿ ಡೆವಲಪ್ಮೆಂಟ್ ಸ್ಪೆಷಲ್ DC. ಅವರದ್ದು ಏನು ಕೆಲಸ ಆಗ್ತಿರ್ಲಿಲ್ಲ. ಆ ಇಡೀ ಅಭಿವೃದ್ಧಿಗೆ ಒಂದು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ತರುವುದರ ಮೂಲಕ ಇವತ್ತು ಇಂತಹ ಬದಲಾವಣೆಗೆ, ಅದು ಮೀಸಲಾತಿ ಕೊಡುವುದರ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪಂಚಾಯತ್ ವ್ಯವಸ್ಥೆಯನ್ನ, ಪಂಚಾಯತ್ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲದಂತಹ ಸರ್ಕಾರ ಇವತ್ತು ಇದನ್ನ ನಾಶಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನ ನಾವು ಖಂಡಾತುಂಡವಾಗಿ ವಿರೋಧಿಸ್ತೇವೆ. ಒಂದು ವೇಳೆ ನಾಮಕರಣ ಮಾಡಿದ್ರೆ ಅದರ ವಿರುದ್ಧ ನಾವು ನಿರಂತರವಾದ ಚಳವಳಿಯನ್ನ ಮಾಡ್ತೀವಿ. ಈ ಜಿಲ್ಲೆಯಲ್ಲಿ ನಿರಂತರವಾದ ಚಳವಳಿ, ನಾವು ಯಾವತ್ತೂ ಅದನ್ನು ಬಿಡುವುದಿಲ್ಲ ಅಂತ ಹೇಳುವಂತ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಾನಗರ ಪಾಲಿಕೆ ಸದಸ್ಯರು ಶಶಿಧರ್ ಹೆಗ್ಡೆ, ಅಬ್ದುಲ್ ರೌಫ್, ನವೀನ್ ಡಿಸೋಜಾ, ಭಾಸ್ಕರ್ ಮೊಯ್ರಿ, ಮಾಜಿ ಸದಸ್ಯರು ಕುಮಾರಿ ಅಪ್ಪಿ, ಮಾಜಿ ಮೂಡಾ ಅಧ್ಯಕ್ಷರು ಇಬ್ರಾಹಿಂ ಕೋಳಿಚಾಲ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಹುಲ್ ಹಮೀದ್ ಸುದ್ದಿಗೋಷ್ಠಿಗೆ ಇದ್ದಾರೆ.